Arya Vaidyasala Kottakal, KS Rao Road, Mangaluru is a 118-year-old charitable trust engaged in the practice and propagation of classical Ayurveda. Established in 1902 by the illustrious visionary Vaidyaratnam P.S. Warrior. Consultation is absolutely free. Suvarna Bindu Prasam on Pushya Nakshatra of every month. Authenticated Ayurvedic medicines from Arya Vaidyasala, Kottakal, KS Rao Road, Mangaluru is available here. Dr. Sankaran Nambudiri, BSc, BAMS, DYN is available every day except Sunday, 10 a.m. to 6 p.m. Arya Vaidyasala Kottakal, KS Rao Road, Mangaluru. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಪ್ರತಿಭೆಗಳನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಕಲಾ ಸಂಚಯಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಿಂದ ಬೇರೆ ಬೇರೆ ಪ್ರತಿಭೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ಕೊಂಡ್ಬಂದು ಅವರ ಒಂದು ಪರಿಚಯವನ್ನ, ಅವರ ಪ್ರತಿಭೆಯನ್ನ ನಿಮಗೆ ಅನಾವರಣಗೊಳಿಸ್ತಾ ಇದ್ವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಅತಿಥಿ ಅಂತಾನೆ ಹೇಳ್ಬೋದು. ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಮಾರ್ಷಲ್ ಆರ್ಟ್ಸ್, ಕರಾಟೆ, ಪ್ರಾಚೀನ ಯುದ್ಧ ವಿದ್ಯೆಗಳನ್ನ ನಾವು ನೋಡಿರ್ತೇವೆ, ಕೇಳಿರ್ತೇವೆ. ಆದ್ರೆ ಸ್ವಲ್ಪ ಜನ ಅದರಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಮುಂದೆ ಬಂದು ಆ ವಿದ್ಯೆಯನ್ನ ಕಲಿತಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಸಿಲಂಬಂ ಅನ್ನುವಂತಹ ಒಂದು ಯುದ್ಧ ವಿದ್ಯೆಯಲ್ಲಿ ಅದನ್ನ ಕರಗತ ಮಾಡಿಕೊಂಡು ಅದರಲ್ಲಿ ಒಂದು ಅಚೀವ್ಮೆಂಟ್ ಅನ್ನ ಮಾಡಿರುವಂತಹ ಪ್ರತಿಭೆ ಇದ್ದಾರೆ. ವಿಶಾಖಪಟ್ಟಣದಲ್ಲಿ ನಡೆದಿರುವಂತಹ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚಿನ್ನದ ಪದಕವನ್ನ ಗೆದ್ದು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯನ್ನ ತಂದಂತಹ ಹುಡುಗಿ ವೆನಿಲ್ಲಾ ಮಣಿಕಂಠ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಎಸ್, ಹಾಯ್ ವೆನಿಲ್ಲಾ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ತುಂಬಾ ಇದೊಂದು ಈಸಿಯ ವಿಚಾರನೇ ಅಲ್ಲ, ಅಲ್ಲಿ ತನಕ ಹೋಗಿ ಚಿನ್ನದ ಪದಕವನ್ನ ಗೆದ್ದು ಬಂದಿರುವಂತದ್ದು. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಿದೆ, ತುಂಬ ಹೆಮ್ಮೆನೂ ಅನ್ನಿಸ್ತಿದೆ. ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಿ ಗೆದ್ದು ಬಂದಿರೋದು ಆ್ಯಕ್ಚುಲಿ ಒಂದು ಖುಷಿಯಾದ ವಿಷಯ ಅಲ್ವಾ? ಖಂಡಿತವಾಗಿಯೂ. ನಾನು ಹೇಳಿದಾಗೆ ಅದು ತುಂಬ ಕಷ್ಟನೂ ಇದೆ. ಒಂದು ಸಕ್ಸಸ್ ಸಿಕ್ತು ಅಂತ ಹೇಳಿದ ತಕ್ಷಣ ಅದರ ಹಿಂದೆ ಅಷ್ಟೇ ಶ್ರಮ ಕೂಡ ಇರುತ್ತೆ. ಬಹುಶಃ ನಿಮಗೆ ಯಾವ ಒಂದು ಸಪೋರ್ಟ್ ಕೂಡ ಇಲ್ಲದೆ ಇವತ್ತು ಈ ಒಂದು ಮಟ್ಟದಲ್ಲಿ ನಿಂತದ್ದು ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಸಿಲಂಬಂ ಅಂತ ಹೇಳಿದಾಗ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸಿಲಂಬಂ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ರೀತಿ ಮಾಡಿದ್ರೆ? ಸಿಲಂಬಂ ಆಕ್ಚುಲಿ ಇದೊಂದು ಪ್ರಾಚೀನ ಯುದ್ಧ ವಿದ್ಯೆ. ಅಂದ್ರೆ ನಾವೀಗ ನೋಡಿರ್ಬೋದು, ಕಳರಿ ಪಯಟ್ ಆಗಿರ್ಬೋದು, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹೆಸರಿದೆ ಅದಕ್ಕೆ. ಒಂದು ಪ್ಲೇಸಲ್ಲಿ ಕಳರಿ ಪಯಟು ಅಂತ ಹೇಳ್ತಾರೆ, ಇನ್ನೊಂದು ಪ್ಲೇಸಲ್ಲಿ ಸಿಲಂಬಂ ಹೇಳ್ತಾರೆ, ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದೇನು, ಒಂದೊಂದು ಹೆಸರುಗಳಿರುತ್ತೆ. ಒಂದೊಂದು ಕಡೆಯಿಂದ ಒರಿಜಿನೇಟ್ ಆಗಿರುತ್ತೆ ಅಷ್ಟೇ. ಈ ಸಿಲಂಬಂ ಅನ್ನೋದು ಮೂಲತಃ ಒಂದು ತಮಿಳು ವರ್ಡ್, ತಮಿಳ್ನಾಡಿಂದ ಹುಟ್ಟಿಕೊಂಡಿರುವಂಥದ್ದು. ಇದರಲ್ಲಿ ನಿಮಗೆ ಕತ್ತಿವರಸೆ ಆಗಲಿ ಅಥವಾ ಬಿದಿರಿನ ಕೋಲು ಹಿಡ್ಕೊಂಡು ಮಾಡ್ತಾರೆ ಅಂತಹ ಡಬಲ್ ಸ್ಟಿಕ್, ಸಿಂಗಲ್ ಸ್ಟಿಕ್, ವಾಳ್ವೀಚ್ ಅಂತ ಹೇಳ್ತಾರೆ, ಸುರುಳ್ ವಾಳ್ ಅಂತ ಹೇಳ್ತಾರೆ, ಅದು ಕೂಡ ಒಂದು ಮೆಟಲಿಂದ ಮಾಡಿರ್ತಾರೆ. ಎಲ್ಲವೂ ಕೂಡ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಮಾಡಿರುವಂತಹ ಒಂದೊಂದು ಆಯುಧಗಳು. ಅಂದ್ರೆ ಯುದ್ಧಕ್ಕೆ ಹೋಗುವಾಗ ಉಪಯೋಗಿಸುವಂತಹ ಆಯುಧಗಳು ಇವೆ ಅಲ್ವಾ, ಅವುಗಳನ್ನೆಲ್ಲ ಸೇರಿಸಿ ಈ ಸಿಲಂಬಂ ಮಂಡರಲ್ಲಿ ತರ್ತಾರೆ. ಅಡಿಮುರೈ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು ಅಥವಾ ಯುದ್ಧ ಸಮಯದಲ್ಲಿ ಬಹಳ ಉಪಯೋಗವಾಗಿರ್ತದೆ. ಎಟ್ ಪ್ರೆಸೆಂಟ್ ನೀವು ನನ್ನನ್ನು ಕೇಳೋದಾಗಿದ್ರೆ ಹುಡುಗಿಯರಿಗೆ ತುಂಬಾ ಉಪಯೋಗವಾಗುವಂತಹ ಒಂದು ವಿದ್ಯೆ ಸಿಲಂಬಂ ಅಂದ್ರೆ. ಸಾಮಾನ್ಯವಾಗಿ ಒಂದು ಎಷ್ಟು ಆಯುಧಗಳು ಇದರಲ್ಲಿ ಇರುತ್ತೆ? ಇದರಲ್ಲಿ ಸಾಮಾನ್ಯವಾಗಿ ಒಂದು 5 ರಿಂದ 6 ಆಯುಧಗಳನ್ನ ಯೂಸ್ ಮಾಡ್ತಾರೆ. ಒಂದು ಕತ್ತಿ ಆಗಿರ್ಬೋದು, ಇನ್ನೊಂದು ಬಿದಿರಿನ ಕೋಲಾಗಿರ್ಬೋದು. ಅಂದ್ರೆ ಜನಸಾಮಾನ್ಯರಿಗೆ ಯಾವುದು ಪಕ್ಕದಲ್ಲಿದೆ, ಅಂದ್ರೆ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಮಾನ್ ಕೊಂಬು ಅಂತ ಅದರ ಹೆಸರು ತಮಿಳಲ್ಲಿ ಆಕ್ಚುಲಿ. ಅಂದ್ರೆ ಮಾನ್ ಅಂದ್ರೆ ಜಿಂಕೆ ಅಂತ ಅರ್ಥ. ಅದರ ಕೊಂಬಿನಿಂದ ಯೂಸ್ ಮಾಡುವಂತಹ ಆಯುಧ ಆಗಿರ್ಬೋದು. ಅದ ನಂತರ ನೀವು ಈ ಸುಬ್ರಹ್ಮಣ್ಯ ದೇವರ ಕೈಯಲ್ಲಿ ಒಂದು ಕೋಲ್ ಇರುತ್ತೆ, ಇದು ಇರುತ್ತೆ, ತ್ರಿಶೂಲ ಅಲ್ಲ ಅದು, ಬಟ್ ಇದರಲ್ಲಿ
ರೆಕ್ಟಾಂಗಲ್ ಶೇಪ್ ಅಲ್ಲಿ ಒಂದು ಆಯುಧ ಇರುತ್ತೆ. ಅದು ಕೂಡ ಸಿಲಂಬಂ ಅಂಡರ್ ಅಲ್ಲೇ ಬರುವಂತದ್ದು. ಇನ್ನೊಂದು ವಾಳ್ವೀಚ್ ಅಂತ ಒಂದು ಸ್ಟೀಲ್ ಒಂದು ಮೆಟಲ್, ಅದು ಅದರಿಂದ ಲೂಸ್ ಆಗಿ ಎಲಾಸ್ಟಿಕ್ ಆಗಿರೋ ಹಾಗೆ ರೊಟೇಟ್ ಮಾಡಿ ಒಂದು ಆಯುಧ ರೆಡಿ ಮಾಡ್ತಾರೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು. ಅವುಗಳೆಲ್ಲವೂ ಕೂಡ ಸಿಲಂಬಂ ಮಂಡರಲ್ಲಿ ಬರುತ್ತೆ. ವಿಶಾಖಪಟ್ಟಣಂ ಅಲ್ಲಿ ತನಕ ಹೋಗಿ ಈ ಒಂದು ನಮ್ಮ ಸ್ಟೇಟ್ ಅನ್ನ ರೆಪ್ರೆಸೆಂಟ್ ಮಾಡಿದೀರಾ, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿತ್ತು ಅಂತ? ಆಕ್ಚುಲಿ ಸಿಲಂಬಂಗಿಂತ ಮೊದಲು ಕೂಡ ನಾನು ಜೂಡೋದಲ್ಲಿ ಸ್ಟೇಟ್ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ಕೂಡ ಪಡ್ಕೊಂಡಿದ್ದೇನೆ. ಯೂನಿವರ್ಸಿಟಿ ಗೇಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಗೇಮ್ಸ್ಗೆ ಹೋಗಿರ್ಬೇಕಾದ್ರೂ ಕೂಡ ಕರಾಟೆ, ಜೂಡೋ ಇವುಗಳೆಲ್ಲ ಎಲ್ಲದರಲ್ಲಿಯೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಆಲ್ರೆಡಿ ಮೆಡಲ್ಸ್ ಬಂದಿದೆ. ಎಕ್ಸೈಟ್ಮೆಂಟ್ಗಿಂತ ಅದೊಂದು ಇರುತ್ತೆ. ಎಕ್ಸೈಟ್ಮೆಂಟ್ ಅಂದ್ರೆ ಎವ್ರಿ ಸ್ಪೋರ್ಟ್ಸ್ ಮೆನ್ಗೆ ಒಂದು ಇರುತ್ತೆ. ಅದಕ್ಕಿಂತ ಜಾಸ್ತಿ ಏನು ಹೇಳೋದಂದ್ರೆ ಖುಷಿ, ಒಂದು ಹೊಸ ಅನುಭವಕ್ಕೋಸ್ಕರ ಮಾಡೋದಾಗಿರ್ಲಿ. ಟೀಚಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಅನುಭವ ಬೇಕು. ಆ ಅನುಭವವನ್ನ ನಾವು ಹೇಳ್ಕೊಳ್ಬೇಕಾದ್ರೆ ಇಂಥ ಕಾಂಪಿಟೇಷನ್ಸ್ಗೆ ಹೋಗ್ಬೇಕು. ಅಂಡ್ ಪರ್ಸ್ನಲಿ ನನ್ನ ಹತ್ರ ಕೇಳೋದಾಗಿದ್ರು, ಕಾಂಪಿಟೇಷನ್ಸಿಗೋಸ್ಕರ ಅಂತ ನಾನು ಈ ವಿದ್ಯೆಗಳನ್ನ ಕಲೀಲಿಲ್ಲ. ನನಗೆ ಬೇಕಾಯ್ತು, ನನ್ನಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ನಾನು ಈ ವಿದ್ಯೆಗಳನ್ನ ಕಲಿತೆ. ಈ ಕಾಂಪಿಟೇಷನ್ಸ್ ದೃಷ್ಟಿಯಲ್ಲ, ಬಟ್ ಕೆಲವರು ಕಾಂಪಿಟೇಷನ್ ದೃಷ್ಟಿಯಿಂದ ಕೂಡ ಹೋಗ್ತಾರೆ. ಅದು ಕೂಡ ಒಳ್ಳೇದು, ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗೋದಕ್ಕೆ. ಸೊ ನೀವು ಹೇಳಿದ್ರಿ ನೀವು ಕ್ಲಾಸಸ್ ಎಲ್ಲ ತಗೊಳ್ತೀರಿ ಅಂತ. ಈಗ ಅದಕ್ಕಿಂತ ಮುಂಚೆ ನಾನು ಕೇಳೋದಾದ್ರೆ, ನಿಮ್ಮ ಚೈಲ್ಡ್ಹುಡ್ ಇಂದನೂ ಇದು ಇಂಟ್ರೆಸ್ಟ್ ಇತ್ತಾ ಅಥವಾ ಇತ್ತೀಚೆಗೆ ಬಂದಿದ್ದ ಅಂತ, ಯಾವ ರೀತಿ? ಬೇಸಿಕಲಿ ಹೇಳುದಂದ್ರೆ ನನ್ನ ಮನೆಯಲ್ಲಿ ನನ್ನ ತಂದೆ ತುಂಬಾ ಆಕ್ಟಿವ್, ಫಿಸಿಕಲಿ ಈಸ್ ಆಕ್ಟಿವ್. ಆದ್ರಿಂದ ನಮ್ಮ ಮನೆಯಲ್ಲಿ ನನಗಿಬ್ರು ತಮ್ಮಂದ್ರಿದ್ದಾರೆ. ನಾವು ಮೂರು ಕೂಡ ಫಿಸಿಕಲಿ ಆಕ್ಟಿವ್ ಆಗೇ ಇರ್ತೇವೆ. ಸಣ್ಣ ವಯಸ್ಸಲ್ಲಿ ಅಂದ್ರೆ ಸ್ಕೂಲಿಂಗ್ ಮಾಡ್ತಿರ್ಬೇಕಂದ್ರೆ ನನ್ನ ಮನೆ ಮುಡಿಪು ಪಕ್ಕದಲ್ಲಿ ಹೂವಾಕುವಕಲ್ಲು ಅಂತ. ಅಲ್ಲಿ ಹೂವಾಕುವಕಲ್ಲು ಈಗ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ. ಅಲ್ಲಿ ನಾನು ಸ್ಕೂಲಿಂಗ್ ಮಾಡ್ತಿರ್ಬೇಕಾದ್ರೇನೆ ಅರೌಂಡ್ 5th 6th ಸ್ಟ್ಯಾಂಡರ್ಡ್ ಅಲ್ಲಿ ಐ ವಾಸ್ ಅ ಸ್ಪೋರ್ಟ್ಸ್ ಅಥ್ಲೀಟ್. ಸೊ ಆ ಟೈಮಿಂದನೇ ನನಗೆ ಇಂಟ್ರೆಸ್ಟ್ ಜಾಸ್ತಿ. ತಂದೆ ತುಂಬಾ ಸಹಕಾರ, ಅಂದ್ರೆ ತಂದೆ ತುಂಬಾ ಪುಷ್ ಮಾಡೋರು ಎಲ್ಲದಕ್ಕೆ ಕೂಡ. ಅಲ್ಲಿಂದ ನನಗೆ ಈ ಕರಾಟೆ ಆಗಲಿ, ಆಲ್ರೆಡಿ ಸ್ಪೋರ್ಟ್ಸ್ ಅಥ್ಲೀಟ್ ಆಗಿದ್ರಿಂದ ಈ ಡಿಫೆನ್ಸ್ ಯಾವುದಾದ್ರೂ ಕಲಿಬೇಕಂತಾಗಲಿ ಆ ವಯಸ್ಸಿನಲ್ಲಿ ಬಂದ ಇಂಟ್ರೆಸ್ಟಿಂದಲೇ ಇವುಗಳನ್ನು ಕಲಿತದ್ದು. ಆವಾಗ ನನಗೆ ಆ ಸ್ಕೂಲ್ ಟೈಮ್ಸಲ್ಲೇ 5th 6th ಸ್ಟ್ಯಾಂಡರ್ಡಲ್ಲಿ ಪರಿಚಯ ಆದವರೇ ನನ್ನ ಗುರುಗಳು, ರಾಜೇಶ್ ಬ್ರಹ್ಮರಕೊಟ್ಲು ಅಂತ. ಅಲ್ಲಿಂದಲೇ ನನಗೆ ಪರಿಚಯ. ಅಂದರೆ ಅವರ ಕ್ಲಾಸಸ್ಗೆ ಹೋಗ್ತಿದ್ದೆ. ಅವ್ರ ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ರು. ಸೊ ಅಲ್ಲಿ ಅಂದರೆ ಯಾರೀಗ ಕರಾಟೆ ಆಗಲಿ ಯಾರು ಫ್ರೀ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ ಹೇಳಿ? ಅಂದರೆ ಆ ಟೈಮಲ್ಲಿ ಮಿಡಲ್ ಕ್ಲಾಸ್ ಆದರೂ ಕೂಡ ಫ್ರೀ ಕ್ಲಾಸಸ್ ಅಂದ ತಕ್ಷಣ ನಾವು ಅಲ್ಲಿಗೆ ಕಲೀಲಿಕ್ಕೋಸ್ಕರ ಹೋಗ್ತಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆದ ನನ್ನ ಈ ಜರ್ನಿ ಟಿಲ್ ಈಗ ನಾನು NITKಯಲ್ಲಿ MTech ಮಾಡ್ತಿದ್ದೇನೆ, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ. ಟಿಲ್ ತನಕ ಈ ಪೊಸಿಷನ್ ತನಕ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಕಷ್ಟ ಆಗುತ್ತಿಲ್ವಾ ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಸ್ಟಡೀಸ್ ಮತ್ತೆ ಈ ಒಂದು ನಿಮ್ಮ ಇದು ಏನು ಸಿಲಂಬಂ ಅಂತ ಏನು ಇದೆ ನೋಡಿ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತಾ ಅಂತ? ನನ್ನ ಹತ್ರ ಪರ್ಸ್ನಲಿ ಕೇಳಿದ್ರೆ ಇಲ್ಲ. ಆ್ಯಕ್ಚುಲಿ ಯಾವಾಗ ನೀವು ಸ್ಟಡೀಸ್ ಜೊತೆಗೆ ಬೇರೆ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂದರೆ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಅಥವಾ ಏನೇ ಒಂದು ಎಕ್ಸ್ಟ್ರಾ ಸ್ಕಿಲ್ ಒಂದನ್ನು ಕಲ್ತ್ಕೊಳ್ಬೇಕು ಯಾವತ್ತೂ ಕೂಡ. ಈಗ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಈಗ ನಾವು ಮಕ್ಕಳು ಓದ್ತಿದ್ದಾರೆ ಟಿಲ್ ಒಂದು 5th 6th ಸ್ಟ್ಯಾಂಡರ್ಡ್ ತನಕ ಸಪೋರ್ಟಿವ್ ಆಗಿರ್ತಾರೆ, 7th 8th ತನಕ ಸಪೋರ್ಟಿವ್ ಆಗಿರ್ತಾರೆ. ನೀವೇನೇ ಮಾಡಿ, ನೀವು ಜೂಡೋ ಮಾಡಿ ಅವ್ರು ಕರಾಟೆ ಮಾಡಿ ಏನೇ ಮಾಡಿದರೂ ಕೂಡ ಒಂದು ಪುಷ್ ಕೊಡ್ತಾರೆ. ವೆನ್ ಯು ಆರ್ ರೀಚಿಂಗ್ 10th ಅಲ್ಲಿ ಸ್ಟಾಪ್ ಮಾಡ್ತಾರೆ. ಮಕ್ಕಳು ಓದಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಕ್ಕಳು ಓದೋದು ಬರೀ ಪುಸ್ತಕ ಹಿಡ್ಕೊಂಡ್ರೆ ಮಾತ್ರ ಅಲ್ಲ, ಇಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ ಮಾತ್ರ ಮಕ್ಕಳ ಕಾನ್ಸಂಟ್ರೇಷನ್ ಎಲ್ಲಿ ಕೂಡ ಹೋಗಲ್ಲ, ಅಲ್ಲೇ ಇರುತ್ತೆ ಟಿಲ್ 10th. ಓಕೆ,
ಬಟ್ 10th ನಂತರ ಏನು ಮಾಡ್ತಾರೆ, ಇನ್ನೂ ನೆಕ್ಸ್ಟ್ PUC ಕಲಿಬೇಕು, ಸೈನ್ಸ್ ಕಲಿಬೇಕು, BSc ಮಾಡಬೇಕು, ಇಂಜಿನಿಯರಿಂಗ್, ಮೆಡಿಸಿನ್ ಅಂತ ಹೇಳಿ ಮಕ್ಕಳನ್ನ ಅದರಿಂದ ಅಲ್ಲಿಗೆ ಕಟ್ ಮಾಡ್ತಾರೆ. ಅದನ್ನು ಸಾಕು ಅಂದರೆ ಪೋಷಕರು ಯಾವತ್ತೂ ಪುಷ್ ಮಾಡಲ್ವ ಮಕ್ಕಳನ್ನು, ಅಲ್ಲಿ ಮಕ್ಕಳ ಇಂಟ್ರೆಸ್ಟ್ ಕೂಡ ಕುಗ್ಗುತ್ತೆ. ಸೊ ಆ ಸ್ಟೇಜ್ ನಂತರ ಮಕ್ಳೇನ್ ಮಾಡ್ತಾರೆ, ಪುಸ್ತಕ ಹಿಡ್ಕೊಂಡು ಇನ್ನು ಮುಂದೆ ಆದ್ರೂ ಮಕ್ಕಳು ಓದ್ತಾರೆ ಅಂತ ಅನ್ಕೊಂಡು ಪೇರೆಂಟ್ಸ್ ಅನ್ಕೊಳ್ತಾರೆ. ಬಟ್ ಆಕ್ಚುಯಲ್ ವಿಷಯ ಏನಂದ್ರೆ, ಯಾವಾಗ ನೀವು ನಿಮ್ಮ ಸ್ಕೆಡ್ಯೂಲ್ ಬ್ಯುಸಿ ಆಗಿರುತ್ತೋ, ಯಾವಾಗ ನೀವು ಎಕ್ಸ್ಟ್ರಾ ಏನನ್ನಾದ್ರೂ ಕಲಿತೀರೋ, ಫಾರ್ ಎಕ್ಸಾಂಪಲ್ ಈಗ ಕತ್ತಿವರಸೆ ತಗೊಳ್ಳಿ. ಕತ್ತಿವರಸೆ ಈಗ ಆಯುಧಗಳನ್ನು ಹಿಡಿದು ಯುದ್ಧ ಅಂತಲ್ಲ, ಪ್ರಾಕ್ಟೀಸ್ ಮಾಡಬೇಕಾದ್ರೂ ನಿಮ್ಮಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಅಗತ್ಯ. ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಬರಬೇಕು. ಹಿಡ್ಕೊಂಡು ಮಾಡಬೇಕಾದ್ರೆ ಆ ಕಾನ್ಸಂಟ್ರೇಷನನ್ನು ಹೆಚ್ಚಿಸೋ ಕೆಲಸ ಮಾಡೋದೇ ಈ ಕತ್ತಿ. ಈ ಸ್ಪೆಷಲ್ ಸ್ಕಿಲ್ಸ್ ನಮ್ಮ ಹತ್ರ ಯಾವುದಿದೆ, ಈವನ್ ನಾನೊಂದು ಭರತನಾಟ್ಯಂ ಆರ್ಟಿಸ್ಟ್. ಸೊ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಈಗ. ಆ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯೂಶಲಿ ಮಾಡೋರಿಗೆ ಗೊತ್ತಿರುತ್ತೆ, ನಮ್ಮ ದೃಷ್ಟಿ ಆಗಲಿ, ನಮ್ಮ ಬಾಡಿಯನ್ನು, ನಮ್ಮ ಮೈಂಡ್ ನಾವು ಆ ಕಡೆ ಈ ಕಡೆ ನೋಡದೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅದನ್ನು. ಅಂದರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಸೊ ವೆನ್ ಯು ಆರ್ ಬ್ಯಾಲೆನ್ಸಿಂಗ್ ಈ ಅಕಾಡೆಮಿಕ್ಸ್ ಮತ್ತು ಈ ಸ್ಕಿಲ್ಸನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಿಮಗೆ ನಿಜವಾಗಿಯೂ ಇಂಟ್ರೆಸ್ಟ್ ಇದೆ ಅಂತ ಆದರೆ ಅದಕ್ಕಾದ ಟೈಮಿಂಗ್ಸ್ ಕೊಡ್ತಾ ಎರಡನ್ನು ಕೋಪ್ ಅಪ್ ಮಾಡ್ತೀರಿ. ಯಾವಾಗ ನೀವು ಬ್ಯುಸಿ ಲೈಫ್ ಲೀಡ್ ಮಾಡ್ತಿರೋ, ಅಂದರೆ ಯಾವಾಗ ನೀವು ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿತಿರೋ, ಆಗ ನಿಮಗೆ ಲೈಫ್ ಬೋರ್ ಅಂತ ಅನ್ಸಲ್ಲ. ಫಾರ್ ಎಕ್ಸಾಂಪಲ್ ನಾನು ಮಾರ್ನಿಂಗ್ 4 to ಈವ್ನಿಂಗ್ 8 ತನಕ ನನ್ನ ಸ್ಕೆಡ್ಯೂಲ್ ಅಂತೂ ಫುಲ್ ಆಗಿರುತ್ತೆ. ಮಾರ್ನಿಂಗ್ 5 to 7 ತನಕ ಯೋಗ ಕ್ಲಾಸಸ್, ನಂತರ ಕಾಲೇಜ್ ಕ್ಲಾಸಸ್ ಇರುತ್ತೆ. ಅಂದರೆ ಇಷ್ಟ ತನಕ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತಿದ್ದೆ, ಟಿಲ್ 4 o'clock ತನಕ. ಅದು 4 o'clock ನಂತರ ಬಂದು ಟ್ಯೂಷನ್ ಕೊಡೋದಾಗಿರಲಿ, ಆದ ನಂತರ ಫಿಟ್ನೆಸ್ ಕ್ಲಾಸ್ ಆಗಿರಲಿ, ಈ ರೀತಿ ಮಾರ್ನಿಂಗ್ 4 to ಈವ್ನಿಂಗ್ 7 ತನಕ ಫಿಕ್ಸ್ಡ್ ಆಗಿರುತ್ತೆ ನನಗೆ. ಇಷ್ಟರ ನಡುವೆ ನಾನು ಕ್ಲಾಸಲ್ಲಿ ಪಾಠ ಕೇಳಬೇಕು, ಇಲ್ಲ ಫ್ರೀ ಟೈಮಲ್ಲಿ ಓದಬೇಕು. ಎಕ್ಸಾಮ್ ಟೈಮ್ ನನಗಂದರೆ ಓದೋಕ್ಕೆ ಟೈಮ್ ಇರಲ್ಲ. ಬಂದ ತಕ್ಷಣ 7-8 o'clockಗೆ ಬಂದ ತಕ್ಷಣ ಅಡುಗೆ ಮಾಡ್ಕೊಳ್ಬೇಕು. ಅಂದರೆ ಸ್ಪೆಷಲಾಗಿ ನಾವು PGಸಲ್ಲಿ ಹಾಸ್ಟೆಲ್ಸಲ್ಲಿ ಇರಬೇಕಾದ್ರೂ ನಾವು ಯೋಗ ಟೀಚರ್ಸ್ ಆದದ್ರಿಂದ ಫುಡ್ ಸ್ವಲ್ಪ ಚೇಂಜ್ ಇರುತ್ತೆ. ಫುಡ್ ಆಗಲಿ, ಅಡುಗೆ ಮಾಡ್ಕೊಳ್ಬೇಕು, ಇವುಗಳನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ನೀವು ಯಾವತ್ತು ನಿಜವಾಗಿಯೂ ಇದನ್ನು ಮಾಡ್ಬೇಕಂತ ಅನ್ಕೊಳ್ತೀರಾ, ಆವಾಗ ನೀವು ಅದಕ್ಕೋಸ್ಕರ ಒಂದು ದಾರಿ ಹುಡುಕ್ತೀರಾ. ನೀವು ಹೇಳಿದ್ರಿ ನೀವು ಭರತನಾಟ್ಯ ಆರ್ಟಿಸ್ಟ್ ಮತ್ತೆ ಯೋಗ ಕ್ಲಾಸ್ ತಗೊಳ್ತೀರಾ, ಇದೆಲ್ಲ ಹೇಳಿದ್ರಿ. ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮಿಂದ ನಾವು ಪಡ್ಕೊಳ್ಳಿಕ್ಕಿದ್ದೇವೆ. ನಿಮ್ಮ ಯಾವೆಲ್ಲ ಟ್ಯಾಲೆಂಟ್ಸ್ ಇನ್ನೂ ಬಾಕಿ ಇದೆ ನಮಗೆ ಗೊತ್ತಾಗೋದು ಅಂತ ನೋಡಬೇಕು. ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ಎಸ್ ವೀಕ್ಷಕರೇ, ಕಲಾ ಸಂಚಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. Your search for the best smartphones ends here at Vivo Exclusive Store, Mangaluru. World-class brand Vivo's all smartphones and accessories under one roof. Visit and get your deal today. Vivo Exclusive Store, ground floor, Empire Mall, MG Road, Lalbagh, Mangaluru. ವಿರಾಮದ ಬಳಿಕ ಕಲಾ ಸಂಚಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ವೆನಿಲಾ ಮಣಿಕಂಠ ಅವರಿದ್ದಾರೆ. ಅವ್ರು ನಮಗೆ ಹೇಳ್ತಾ ಇದ್ರು ಬೇರೆ ಬೇರೆ ಒಂದು ಏನು ಯೋಗ ಕ್ಲಾಸ್ ತಗೊಳ್ತಾರೆ, ಭರತನಾಟ್ಯಂ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಅಂತೆಲ್ಲ ನೀವು ಹೇಳ್ತಾ ಇದ್ರಿ. ಬಹುಶಃ ಇದೆಲ್ಲ ಒಂದು 2 ವರ್ಷದಿಂದ ಬರುವುದಿಲ್ಲ, ಇದು ತುಂಬಾ ವರ್ಷ ಬೇಕಾಗುತ್ತೆ ಇದಕ್ಕೆ. ಸೊ ನಿಮ್ಮ ಒಂದು ಸ್ಕೂಲಿಂಗಿಂದ ಇಲ್ಲಿವರೆಗೂ ನಿಮ್ಮ MTech ಜರ್ನಿ ಯಾವ ರೀತಿ ಆಗಿತ್ತು ಅಂತ ನಮಗೆ ಹೇಳುವುದು? ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳಿದ ಹಾಗೆ 6th 5th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ದೇನೆ ನಾನು ಇದೆಲ್ಲ ಕಲೀಲಿಕ್ಕೆ. ಅಂದರೆ ಆಲ್ಮೋಸ್ಟ್ 8-9 ಇಯರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ರೆಸೆಂಟ್ಲಿ 22 ಇಯರ್ಸ್. ಸೊ ಒಂದು 8-9 ಇಯರ್ಸ್ ಆಗಿರ್ಬೋದು. ಸ್ಕೂಲಿಂಗಿಂದ ಕೂಡ ಸ್ಕೂಲ್ ಆ್ಯಕ್ಚುಲಿ ಹೇಳಿದೆ ಅಲ್ವಾ, ಮುಡಿಪು ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ಸ್ಕೂಲಿಂಗ್ ಮುಗಿಸಿದೆ. ಸ್ಕೂಲಿಂಗ್ ಮುಗಿಸಿದ ನಂತರ ನನ್ನಲ್ಲಿ ಇನ್ನೂ ಆಸಕ್ತಿ ಇನ್ನೂ ತೀವ್ರವಾಯಿತು, ಯಾವುದಾದ್ರೂ ಇನ್ನೂ ಹೆಚ್ಚಾಗಿ ಕಲಿಬೇಕು. ಈಗ ಏನು ಹೇಳಬೇಕಂದ್ರೆ, ನನಗೆ ಆ್ಯಕ್ಚುಲಿ ಇದನ್ನೇ ಕಲಿಬೇಕು, ಇದನ್ನು ಕಲಿಬಾರ್ದು ಆ ರೀತಿ ಏನಿಲ್ಲ. ನನಗೆ ಯಾವುದಾದ್ರೂ ಹೊಸ ವಿಷಯಗಳನ್ನು ಕಲಿಯೋದಂದ್ರೇ ಆಸಕ್ತಿ. ಅದು ಕ್ರೀಡೆ ಆಗಿರಲಿ, ವಿಜ್ಞಾನ ಆಗಿರಲಿ, ತತ್ವಶಾಸ್ತ್ರ ಆಗಿರಲಿ, ಯಾವುದೇ ಆಗಿದ್ರೂ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು ನನಗೆ ಚಿಕ್ಕ ವಯಸ್ಸಿಂದಲೂ ಆಸಕ್ತಿ. ಸೊ ಸ್ಕೂಲಿಂಗಿನ ನಂತರ ಟಿಲ್ 8th ಸ್ಟ್ಯಾಂಡರ್ಡ್ ನಂತರ 9th 10th ನಾನು ಶ್ರೀರಾಮ ಹೈಸ್ಕೂಲ್ ಕಲ್ಲಡ್ಕ, ಅಲ್ಲೇ ನನ್ನ ಸ್ಕೂಲಿಂಗ್ ಮಾಡಿದ್ದು.
ಹೈಸ್ಕೂಲಿಂಗ್ ಮಾಡಿದ್ದು. ಅಲ್ಲಿಂದ ನನಗೆ ಇನ್ನೂ ಒಂದು ಹೆಚ್ಚಾದ ಸಪೋರ್ಟ್ ಸಿಕ್ತು. ನನ್ನ ಜೂಡೋ ಆಗಿರಲಿ, ಕರಾಟೆ ಆಗಿರಲಿ, ಅಥವಾ ಇನ್ಯಾವುದೇ ಮಾರ್ಷಲ್ ಆರ್ಟ್ಸ್ ಅಂದರೆ ಯಾವುದೇ ಯುದ್ಧ ಕಲೆಗಳಾಗಿರಲಿ, ನಾನು ಅಲ್ಲಿಂದ ಕಲ್ತ್ಕೊಂಡು ಬಂದೆ. ಅಲ್ಲಿ ಹೊಸದಾಗಿ ನಿಮಗೆ ಗೊತ್ತಿರ್ತದೆ, ಒಂದು ಗ್ರಾಮದಿಂದ ಬರಬೇಕಾದ್ರೆ ಹೆಚ್ಚಾಗಿ ಸಪೋರ್ಟ್ ಇರಲ್ಲ. ಹುಡುಗಿಯರು ಅಂದ ತಕ್ಷಣ ಹೆಚ್ಚಾಗಿ ಸಾಕು, ಇಷ್ಟು ಸಾಕು, ಮನೆಯವ್ರು ನೋಡ್ಕೊಳ್ತಾರೆ ಅನ್ನೋ ರೀತಿಯೇ ಇರ್ತದೆ. ಬಟ್ ಅಲ್ಲಿಂದ ಸಪೋರ್ಟ್ ಕೊಟ್ಕೊಂಡು ಬಂದವರೇ ನಮ್ಮಲ್ಲಿ ಗೌರಿ ಪುಷ್ಪ ಮಾತಾಜಿ ಅಂತಿದ್ದಾರೆ. ಮಾತಾಜಿ ಅಂದರೆ ಮ್ಯಾಮ್ ಅಂತ ವಿತ್ ರೆಸ್ಪೆಕ್ಟ್ ಸಾಂಸ್ಕ್ರಿಟಲ್ಲಿ ಕರೀತೇವೆ. ಗೌರಿ ಪುಷ್ಪ ಮಾತಾಜಿ ಅಂತ. ಅವರ ಸಪೋರ್ಟಿಂದ ಆ್ಯಕ್ಚುಲಿ ಅವರು ಏನು ಹೆಲ್ಪ್ ಬೇಕಿದ್ರೂ ಮಾಡ್ತೇನೆ. ಓಕೆ, ಹುಡುಗಿಯರಂದರೆ ರಿಸ್ಟ್ರಿಕ್ಟೆಡ್ ಇರಬಾರ್ದು, ಮುಂದೆ ಹೋಗಬೇಕು ಅನ್ನೋ ಥಾಟ್ ಕೊಟ್ಟವರು ಅವರೇ. ನಂತರ ನಮ್ಮ ಸ್ಕೂಲ್ ನನಗೆ ಆ್ಯಕ್ಚುಲಿ ಶ್ರೀರಾಮ ಸ್ಕೂಲಲ್ಲಿ ಇದೆ ಅಂತ ಹೇಳಿ ಗೊತ್ತೇ ಇಲ್ಲ ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ. ನಂತರ ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗಿರಲಿ, ಸ್ಟೇ ಅಲ್ಲಿ ಆಗಿರೋ ಹಾಸ್ಟೆಲ್ಸ್ ಜಾಯ್ನ್ ಆಗಿರೋದಾಗಿರಲಿ, ರವಿರಾಜ್ ಶ್ರೀಮಾನ್ ಅಂತ ಇದ್ದಾರೆ ನಮ್ಮೂರವರು, ಶ್ರೀರಾಮ ಪ್ರೈಮರಿ ಸ್ಕೂಲ್ HM, ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಕ್ಚುಲಿ ಶ್ರೀರಾಮ. ಅವರು ಇಲ್ಲಾಂದರೆ ನನಗೆ ಆ ಸ್ಕೂಲೇ ಸಿಗ್ತಿರ್ಲಿಲ್ಲ. ಅಲ್ಲಿಂದ ನನ್ನ ಆಸಕ್ತಿ ಇನ್ನೂ ಹೆಚ್ಚಾಗ್ತದೋ ಇಲ್ವೋ ಏನೋ ಗೊತ್ತಿರಲಿಲ್ಲ ನನಗೆ ಈ ವಿಷಯದ ಮೇಲೆ. ಸೊ ಅಲ್ಲಿಂದ ಅವರ ಸಪೋರ್ಟಿಂದ ಒಂದು 2 years ಅಲ್ಲಿ ಕಲಿತೆ. ಆದ ನಂತರ ನಮ್ಮ ಗುರುಗಳು ರಾಜೇಶ್ ಸರ್ ನನಗೆ ಕೆರಿಯರ್ ಗೈಡೆನ್ಸ್ ಮಾಡಿದರು. ಅಂದರೆ ನೀನು ಈ ರೀತಿ ಓದಬೇಕು, ಈ ರೀತಿ ತಗೊಳ್ಬೇಕು, ನಿನ್ನ ಟ್ಯಾಲೆಂಟ್ ಹೀಗಿದೆ ಅಂತ ಹೇಳಿದ ತಕ್ಷಣ ನಂತರ ಡಿಪ್ಲೊಮೊ ಮಾಡಿದೆ. GPT ಬಂಟ್ವಾಳದಲ್ಲಿ ಡಿಪ್ಲೊಮೊ ಮಾಡಿದ್ದು. ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋದೆ, ಹೊಸ ಹೊಸ ವಿಷಯಗಳನ್ನು ಕಲಿತೆ. ಸ್ಕೂಲಿಂಗಲ್ಲೇ ನಾನು ಮಾಡಬೇಕಾದ್ರೆ ಸ್ಟೇಟ್ ಲೆವೆಲಲ್ಲಿ ಮೆಡಲ್ಸ್ ಹೊಡೆದಿದ್ದೇನೆ, ಜೂಡೋದಲ್ಲಿ, ಕರಾಟೆಯಲ್ಲಿ, ಯೋಗಾದ್ರಲ್ಲಿ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದೇನೆ. ಆಗಿನಲೇ ಯೋಗ ಇವೆಲ್ಲ ಕೂಡ ಜೊತೆಗೆ ಇಟ್ಕೊಂಡು ಓದ್ಕೊಂಡು ಬಂದು 10th 90% ತನಕ ಸ್ಕೋರ್ ಮಾಡಿದ್ದೇನೆ. ನಂತರ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ತಗೊಂಡೆ ಬಂಟ್ವಾಳದಲ್ಲಿ. ಅಲ್ಲಿಂದ ನನಗೆ ಈ ಭರತನಾಟ್ಯಮಲ್ಲಿ ಆಸಕ್ತಿ ಹೆಚ್ಚಾಯಿತು. ಅಲ್ಲಿಂದ ಮುಂದುವರಿತಾ ಬಂದೆ. ಮುಂದುವರಿತಾ ಬರಬೇಕಾದ್ರೆ ಸಡನ್ 2nd year ಇರಬೇಕಾದ್ರೆ ಇಷ್ಟ ತನಕ ಇದ್ದ ಒಂದು ಪುಷಪ್ ಅಲ್ಲಿಂದ ಸ್ಟಾಪ್ ಆಯಿತು. ಅಂದರೆ ತಂದೆ ತೀರಿ ಹೋದರು 2nd year. ಅಲ್ಲಿಂದ ತುಂಬ ಮೆಂಟಲಿ ಶಾಕ್ಡ್ ಆಯಿತು. ಯಾಕಂದರೆ ಸಣ್ಣ ವಯಸ್ಸಿಂದ ಕೂಡ ಏನು ಮಾಡಬೇಕಾದ್ರೂ ಹಿಂದಿನಿಂದ ಒಬ್ಬರು ಪುಷ್ ಮಾಡ್ತಾ ಸಡನ್ ಒಂದು ಸ್ಟೇಜಲ್ಲಿ ಕಟ್ಟಾಯಿತು ಅನ್ಬೇಕಾದ್ರೆ ತುಂಬ ಭಯ ಆಯಿತು. ಇನ್ನು ಮುಂದೆ ಏನು ಮಾಡೋದು, ಸೆಲ್ಫ್ ಕಾನ್ಫಿಡೆನ್ಸ್ ಹೋಯಿತು. ಯಾಕಂದರೆ ಆಲ್ರೆಡಿ ಗೊತ್ತಿರುತ್ತೆ, ಮಿಡಲ್ ಕ್ಲಾಸ್ ಅಂದರೆ ಸಾಧಾರಣವಾಗಿರಲ್ಲ. ಅದರಲ್ಲೂ ಅಮ್ಮ ಮಾತ್ರ ಕೆಲಸ ಮಾಡಬೇಕು, ಇಬ್ಬರು ತಮ್ಮಂದಿರು, ಎಲ್ಲ ಜವಾಬ್ದಾರಿ ದೊಡ್ಡವಳಾಗಿ ನನ್ನ ಮೇಲೆ ಬೀಳ್ತದೆ. ಸೊ ಅಲ್ಲಿಂದ ಫ್ಯಾಮಿಲಿಗೆ ಯಾಕೆ ಭಾರ ಆಗಬೇಕು ಅನ್ನೋ ಥಾಟ್ ನನಗೆ ಬಂತು. ಓಕೆ, ಸ್ಕೂಲಿಂಗ್ ಅಂದರೆ, ಯಾಕಂದರೆ 1st to 10th standard ಗೌರ್ಮೆಂಟ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್ಸಲ್ಲೇ ನನ್ನ ಸ್ಕೂಲಿಂಗ್ ಮುಗಿಸಿದ್ದು. ನೆಕ್ಸ್ಟ್ ಈವನ್ ಡಿಪ್ಲೊಮೊ ಕೂಡ ಗೌರ್ಮೆಂಟ್ ಆಗಿರ್ಬೋದು, ಬಟ್ ಸ್ಟಿಲ್ ವಿ ನೀಡ್ ಮನಿ. ಸೊ ನಾನು ಅಲ್ಲಿಂದ ನನ್ನ ಖರ್ಚುಗಳನ್ನು ನಾನೇ ನೋಡ್ಕೊಳ್ಬೇಕು, ಏನಾದರೂ ಮಾಡಬೇಕು ಅನ್ನೋ ಥಾಟ್ಸ್ ಬಂತು. ಅಲ್ಲಿಂದ ಕ್ಲಾಸಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಪ್ಲೊಮೊ ಫೈನಲ್ ಇಯರ್ ಬರಬೇಕಾದ್ರೆ ನಂದು ಬ್ಲ್ಯಾಕ್ ಬೆಲ್ಟ್ ಆಯಿತು. ಅಂದರೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಕಲ್ಲಿ ಅಷ್ಟೊತ್ತಿಗೆ ಆ ಹೊತ್ತಿಗೆ ಒಂದು 2-3 years ಬಾಕಿ ಯಾರೂ ಕೂಡ ಬ್ಲ್ಯಾಕ್ ಬೆಲ್ಟ್ ಇರಲಿಲ್ಲ ಹುಡುಗಿರಿಗೆ. ಸೊ ದ ಫಸ್ಟ್ women to get black belt in judo, like in all India ಲೆವೆಲಲ್ಲಿ, ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಸ್ಪೆಷಲಿ ಅಂತ ಬಂತು. ಅದಾದ ನಂತರ ಅಲ್ಲಿಂದ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆದೆ. ಅಷ್ಟಾಗಬೇಕಾದ್ರೇ ಆಲ್ಮೋಸ್ಟ್ ಒಂದು ಸ್ವಲ್ಪ ಧೈರ್ಯ ಬಂತು, ಹೇಗಾದರೂ ಬದುಕ್ಬೋದು ಅಂತ. ಸೊ ನಿಮ್ಗೆ ಗೊತ್ತಿದೆ, ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಅಂತಲ್ಲ, ಯೂಶ್ವಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೇ ನಿಮಗೆ ಲಕ್ಷಗಟ್ಟಲೆ ಹಣ ಬೇಕು. ಅಲ್ಲಿಂದ ಫಿನಾನ್ಷಿಯಲ್ ಸಪೋರ್ಟ್ ಇನ್ನೂ ನನಗೆ ಆಗ ಗೊತ್ತಾಯಿತು ಜೀವನದಲ್ಲಿ ಹಣದ ವ್ಯಾಲ್ಯೂ ಏನಂತ ಹೇಳಿ. ಅಲ್ಲಿಂದ ಹೇಗೆ ದುಡ್ದು ಟೈಮ್, ನೀವು ಹೇಳ್ತೀರಾ ಈಗ ಹೇಗೆ ನೀವು ಟೈಮಿಂಗ್ ಕೋಪಪ್ ಮಾಡ್ತೀರಾ ಅಂತ ಕೇಳಿದರೆ, ಹೇಗೆ ಇಷ್ಟನ್ನು ಕಲ್ತ್ರಿ. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಕಷ್ಟ ಬರಬೇಕಾದ್ರೆ ಗೊತ್ತಾಗತ್ತೆ ಹೇಗೆ ಇರಬೇಕು ಅಂತ ಹೇಳಿ, ಹೇಗೆ ಬದುಕಬೇಕಂತ ಹೇಳಿ ಗೊತ್ತಾಗುತ್ತೆ. ನಿಮಗೆ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಬರಬೇಕಾದ್ರೆ ಎಷ್ಟು ಕೆಲಸ ಮಾಡಬೇಕು, ಸ್ಟಡೀಸ್ ಬೇಕು. ಸ್ಟಡಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಗರ್ಲ್. ಅದ್ರ ಜೊತೆಗೆ ನೀವು ಇಂಥ ಸ್ಕಿಲ್ಸ್ ಇಟ್ಕೊಂಡಿದ್ರೆ, ನನಗೆ ಆ್ಯಕ್ಚುಲಿ ನಾನು ಕಲಿತ ಸ್ಕಿಲ್ಸ್ ಆ ಸಮಯದಲ್ಲಿ ಕೈ ಕೊಡ್ತು. ಅಂದರೆ ಹೆಲ್ಪ್ ಮಾಡ್ತು ನನಗೆ. ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಏನೋಪಯ ಸ್ಕೂಲ್ ಅವರಾಗಿರಲಿ, ನನಗೆ ಜಾಬ್ ಕೊಟ್ಟು ನನಗೆ ಆ್ಯಕ್ಚುಲಿ ಅವರಿಂದಾಗಿ ಸ್ವಲ್ಪ ಇನ್ಕಮ್ ಬಂತು ಏನೋಪಯ ಸ್ಕೂಲಿಂಗ್ ಅಲ್ಲಿ ಮಾಡೋದ್ರಿಂದ. ನಂತರ ಶ್ರೀ ರಾಮಕೃಷ್ಣ ಆಶ್ರಮ ತಪೋವನ, ಅಂದರೆ ವೇರ್ ಐ ಆಮ್ ಟೀಚಿಂಗ್ ಪ್ರೆಸೆಂಟ್, ಅಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಯೂಶ್ವಲಿ ನಿಮ್ಗೆ ಗೊತ್ತಿರ್ಬೋದು, ಹುಡುಗಿಯರಂದರೆ ಹೊರಗಡೆ ಹೋದ ತಕ್ಷಣ ಏನು ನಿಮಗೆ ಜೂಡೋ ಮಾಡ್ತೇನೆ ಅಂದರೆ ಯಾರು ಕೂಡ ಪ್ರೋತ್ಸಾಹ ಕೊಡೋರು ಈಗ ಸ್ವಲ್ಪ ಇದ್ದಾರೆ, ಬಟ್ ಕಮ್ಮಿ ನಮ್ಮ ಹತ್ರ ಕೇಳಿದರೆ. ಅದು ಆ ಟೈಮಲ್ಲಿ
ಫಿನಾನ್ಷಿಯಲಿ ಬ್ಯಾಕಪ್ ಆಗಿ ನಮಗೆ ಇದ್ದ ಸ್ಕೂಲ್ಸ್ ಆಗಿರಲಿ, ನಮ್ಮ ಆಶ್ರಮ ಆಗಿರಲಿ ಅಥವಾ ಎನೋಪೋಯ್ ಆಗಿರಲಿ, ಇವರ ಸಪೋರ್ಟಿಂದ ನಾನು ಆ್ಯಕ್ಚುಲಿ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ಕಾಲೇಜ್ ಸಪೋರ್ಟ್ ಖಂಡಿತ ಇದೆ, ಅವರ ಕಾಲೇಜಿಂದ ಕೂಡ ಸಪೋರ್ಟ್ ಮಾಡಿದ್ದಾರೆ. ಆನ್ಲೈನ್ ವೆಬಿನಾರ್ಸ್ ಕಂಡಕ್ಟ್ ಮಾಡಿದ್ದೇನೆ ಲಾಕ್ಡೌನ್ ಟೈಮಲ್ಲಿ, ಅದಕ್ಕೆ ಅವ್ರು ಪೇ ಮಾಡ್ತಿದ್ರು. ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ನಾನು ಏನು ಹೇಳೋದು ಕಂಪ್ಲೀಟ್ ಮಾಡಿ ನಂತರ ಈಗ ಸಿಲಂಬಮ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನಂತರ ಈಗ NITK ಕರ್ನಾಟಕ, NITK ಸುರತ್ಕಲಲ್ಲಿ ಈಗ ಪ್ರೆಸೆಂಟ್ ಆಗಿ ಜಿಯೋಟೆಕ್ನಿಕಲಲ್ಲಿ MTech ಮಾಡ್ತಾ ಇದ್ದೀರಿ. ನೀವು ಹೇಳಿದ್ರಿ ನಿಮ್ಮ ಒಂದು ಇದರ ನಡುವೆ ನಿಮ್ಮ ಒಂದು ಬ್ಯಾಕ್ ಬೋನ್ ಆಗಿದೆ ಅಂತ ನಿಮ್ಮ ತಂದೆಯವರನ್ನ ನೀವು ಕಳ್ಕೊಂಡ್ರಿ, ಮಿಸ್ ಮಾಡ್ಕೊಂಡ್ರಿ ಅಂತ. ಬಹುಶಃ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ತುಂಬ ಹಣದ ಸಮಸ್ಯೆ ಇರುತ್ತೆ. ಆಗ ತಾಯಿಯವರು ನಿಮಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅಂತ, ಬಿಕಾಸ್ ಅವರಿಗೆ ತುಂಬಾನೇ ಅದೊಂದು ಸ್ಟ್ರಾಂಗ್ ಆಗಿರ್ಬೇಕು ಅವ್ರು ಆ ಟೈಮಲ್ಲಿ, ಇಲ್ಲದಿದ್ರೆ ಬಹುಶಃ ನಿಮ್ಮನ್ನ ಅವರು ಮುಂದೆ ತಳ್ಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಸೊ ತಾಯಿಯವರು ಯಾವ ರೀತಿಯಾಗಿ ಸಪೋರ್ಟ್ ಇದ್ರು? ತಂದೆ ತೀರಿ ಹೋದ ನಂತರ ಅದೇ ಫ್ಯಾಮಿಲಿ ಒಂಥರ ಡೌನ್ ಆಯಿತು. ಯಾಕಂದರೆ ಹಿ ವಾಸ್ ಅ ಬ್ಯಾಕ್ ಸಪೋರ್ಟ್ ತಾಯಿ ಕೂಡ ಕೆಲಸ ಮಾಡ್ತಿದ್ರು, ಕೂಲಿ ಕೆಲಸ ಮಾಡ್ತಿದ್ರು ಇಬ್ಬರು ಕೂಡ. ಆದರೂ ಕೂಡ ಒಬ್ಬರು ಇಲ್ಲ ಅಂದ ತಕ್ಷಣ ನಮಗೊಂದು ಬೇಜಾರಿಗಿಂತ ಈ ಪ್ರಾಬ್ಲಮ್ಸೇ ಸೊಸೈಟಿ ಹೇಗೆ ಫೇಸ್ ಮಾಡಬೇಕನ್ನೋ ಭಯನೇ ಜಾಸ್ತಿ ಇತ್ತು. ಆದರೆ ಅವರನ್ನು ನಾನು ಶಿ ವಾಸ್ ಸಪೋರ್ಟಿವ್, ಬಟ್ ನಾನು ಅವರನ್ನು ಎಲ್ಲಿಯೂ ಸ್ಟ್ರೆಸ್ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ನನ್ನ ಜೀವನ ನೋಡ್ಕೊಳ್ತೇನೆ, ಅಂದರೆ ನಾನು ನನ್ನ ಎಜುಕೇಷನ್ ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ, ಮೇಲೆ MTech ಮಾಡೋದಾಗಿದ್ರಲ್ಲಿ ಕೂಡ ನಾನೇ ಮಾಡ್ತೇನೆ ಅಂತ ಹೇಳಿ ನಂತರ ನನ್ನ ಅರ್ನಿಂಗಲ್ಲೇ ಮಾಡಿದ್ದು. ಮನೆಯವರು ಏನು ಅಂದರೆ ಅವರ ಮೇಲೆ ಭಾರ ಹಾಕಲಿಲ್ಲ, ನಾನೇನು ಕೂಡ ನಾನೇ ಕೆಲಸ ಮಾಡಿ ನಾನೇ ಓದಿ ಇಲ್ಲಿ ತನಕ ಮುಗಿಸಿ ಬಂದಿದ್ದೀರಿ. ಈಗ ನಾನು ಕೇಳೋದಾದರೆ, ಈಗ ಇಂಥ ಒಂದು ಕಾಂಪಿಟೇಷನ್ಸ್ಗೆ ಹೋಗಬೇಕಾದ್ರೆ ಫಿನಾನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ರೀತಿಯಾಗಿ ಫಿನಾನ್ಸನ್ನು ನೀವು ಮ್ಯಾನೇಜ್ ಮಾಡಿದ್ರಿ? ಯಾರಾದರೂ ಸಪೋರ್ಟ್ ಮಾಡಿದ್ರಾ, ಹೆಲ್ಪ್ ಮಾಡಿದ್ರಾ, ಅಥವಾ ನಮ್ಮ ಗೌರ್ಮೆಂಟಿಂದ ಏನಾದರೂ ನಿಮಗೆ ಸಿಕ್ಕಿತಾ ಅಂತ? ಯಾವ ರೀತಿಯಾಗಿ? ಆ್ಯಕ್ಚುಲಿ ಗೌರ್ಮೆಂಟಿಂದ ಸಿಕ್ಕಿತ್ತು ಅಂತ ಹೇಳೋದಕ್ಕಿಂತ ಮಾಡಿದ್ದಾರೆ ಖಂಡಿತ. ಯಾಕಂದರೆ ಕಾಲೇಜಸ್ಗೆಲ್ಲ ಹೋಗಬೇಕಾದ್ರೆ ಸ್ಕಾಲರ್ಶಿಪ್ಸ್ ಎಲ್ಲ ಬರ್ತಿತ್ತು. ಅದಕ್ಕಿಂತ ಪೊಳಲಿ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿ ರಾಮಕೃಷ್ಣ ಆಶ್ರಮ ತಪೋವನ ಇದೆ, ಅಲ್ಲಿಗೆ ಆ್ಯಕ್ಚುಲಿ ವಾರದಲ್ಲಿ 2 ಸಲ ಕ್ಲಾಸ್ ಕೊಡ್ಲಿಕ್ಕೆ ಹೋಗ್ತೇವೆ. ಇವೆಲ್ಲವೂ ಕೂಡ ಆ್ಯಕ್ಚುಲಿ ಅಲ್ಲಿ ಫ್ರೀ ಎಜುಕೇಷನ್. ನೋಡಿ, ಯಾವತ್ತೊಂದು ವಿಷಯ ಫ್ರೀಯಾಗಿ ಸಿಗ್ತಿದೆ ಅಂದ ತಕ್ಷಣ ಜನರ ತಲೆಯಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋದು ಒಂದು ಬಂದುಬಿಡುತ್ತೆ. ಏನು ಫ್ರೀಯಾಗಿ ಕೊಡ್ತಿದ್ದಾರೆ, ಅದಕ್ಕೇನಿರ್ಬೋದು, ಅಲ್ಲೇನಿರ್ಬೋದು. ಆ್ಯಕ್ಚುಲಿ ನಿಮಗೆ ಅದು ಯಾವುದು ಕೂಡ ಮಂಗಳೂರಲ್ಲಿ ಫ್ರೀಯಾಗಿ ಸಿಗಲ್ಲ, ಅಲ್ಲಿ ಹೇಳಿಕೊಡುವಂಥದ್ದು. ಇವನ್ ಇಟ್ಸ್ ನಾಟ್ ಅಡ್ವರ್ಟೈಸ್ಮೆಂಟ್, ನೀವೇ ನೋಡ್ಬೋದು. ಈವನ್ ಜೂಡೋ ಆಗಿರ್ಬೋದು ಅಥವಾ ಸ್ಕೇಟಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಹೇಳಿಕೊಡ್ತೇವೆ ಫ್ರೀಯಾಗಿ. ಆಶ್ರಮದಿಂದ ಹೇಳಿಕೊಡ್ತಿದ್ದಾರೆ ನಮಗೆ. ಆಶ್ರಮದಿಂದ ಸ್ವಾಮೀಜಿ ಇದ್ದಾರೆ, ಚೈತನ್ಯಾನಂದ ಸ್ವಾಮೀಜಿ, ಅವರು ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡಿದವರು ನನಗೆ. ಅಂದರೆ ಪರ್ಸ್ನಲಿ ಹೇಳಿಕ್ಕೆ ಹೋಗಬೇಕಾದ್ರೆ ಎಜುಕೇಷನಲ್ಲಿ ಆಗಿರ್ಬೋದು ಅಥವಾ ಈವನ್ ಎನ್ಕರೇಜ್ ಮಾಡೋದಾಗಿರ್ಬೋದು. ಹುಡುಗಿಯರಂದರೆ ಮೇಲೆ ಬರಬೇಕು, ಇಲ್ಲೇ ಇರಬಾರ್ದು, ಬಡ ಕುಟುಂಬ ಅಂದ ತಕ್ಷಣ ಎಲ್ಲರೂ ಹಿಂದೆನೇ ದೊಡ್ತಾರೆ, ಬಟ್ ಅವರು ಮುಂದೆ ಬನ್ನಿ ಅಂತ ಎನ್ಕರೇಜ್ ಮಾಡೋದಾಗಿರ್ಬೋದು ಪೊಳಲಿಯಿಂದ. ಮತ್ತು ಯೂಶ್ವಲಿ ಕ್ಲಾಸಸ್ ಕೊಡ್ತೇವೆ. ಮಾರ್ನಿಂಗ್ ನಾನು ಯೋಗ ಟೀಚರ್, ಯೋಗ ಡಿಪ್ಲೊಮೊ ಆಗಿದೆ ನಂದು. ಸೊ ನಾನು ಪರ್ಸ್ನಲ್ ಟ್ರೈನಿಂಗ್ ಕ್ಲಾಸಸ್ ಜಾಸ್ತಿ ಕೊಡ್ತೇನೆ. ಸೊ ಅವಾಗ ಕೂಡ ಆಗಿರ್ಬೋದು. ಮತ್ತು ಸ್ಕೂಲ್ಸಿಗೆ ಹೋಗಿ ಯೋಗ, ಸ್ಕೇಟಿಂಗ್ ಹೇಳಿಕೊಡ್ತೇನೆ. ಇಲ್ಲ ಎನೋಪೋಯ ಸ್ಕೂಲ್ಸ್ ಆಗಿರ್ಬೋದು. ಅದು ನನಗೆ ಫಿನಾನ್ಷಿಯಲಿ ಒಂದು ಬ್ಯಾಕಪ್. ಈಗ ಕೇಳಬೇಕಾದ್ರೆ ಒಂದು ಹುಡುಗಿ ಆಗಲಿ ಹುಡುಗ ಆಗಲಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದಿದ್ದರೆ ಸೊಸೈಟಿಯಲ್ಲಿ ಸರ್ವೈವ್ ಮಾಡೋದು ತುಂಬಾ ಕಷ್ಟ ಇದೆ. ತುಂಬಾನೇ ಕಷ್ಟ ಇದೆ. ಸೊ ಆ ರೀತಿಯಾಗಿ ನಿಮ್ಮ ಒಂದು ಹಣದಿಂದಾನೇ ನೀವು ಫಿನಾನ್ಸ್ ಇದರಿಂದ ಇಷ್ಟು ದೂರ ಬಂದಿದ್ದೀರಾ ಅಂತ ಹೇಳಿದ್ರಿ. ಆಗ ನೀವು ಹೇಳಿದ್ರಿ ಇಂಥ ಒಂದು ವಿದ್ಯೆಗಳು ಮಹಿಳೆಯರಿಗೆ ತುಂಬಾ ಜಾಸ್ತಿ ಯೂಸ್ ಆಗುತ್ತೆ. ಇದು ಒಂದು ಜಸ್ಟ್ ಕಾಂಪಿಟೇಷನ್ ವಿನ್ ಆಗೋದಕ್ಕೋಸ್ಕರ ಮಾತ್ರ ಅಲ್ಲ, ಅದನ್ನ ನಮ್ಮ ಒಂದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಬೇಕಾಗುತ್ತೆ ಅಂತ. ಇದ್ರ ಬಗ್ಗೆ ಯಾವ ರೀತಿಯಾಗಿ ನೀವು ಹೇಳ್ತೀರಾ ಅಂತ? ಹುಡುಗಿಯರು ಹುಡುಗರು ಅಂತಲ್ಲ, ಇಬ್ರು ಕೂಡ ಈಗ ಈ ಮಕ್ಕಳನ್ನ ಕರಾಟೆ ಕಲಿತಾರೆ ಅಥವಾ ಜೂಡೋ ಅವ್ರ ಭರತನಾಟ್ಯಂ ಅಥವಾ ಏನೇ ಆಗಿರ್ಬೋದು, ಫಿಸಿಕಲಿ ಆ್ಯಕ್ಟಿವ್ ಆಗಿರುವಂಥ ಯಾವುದೇ ಒಂದು ಆರ್ಟ್ ಕಲಿಬೇಕಾದ್ರೂ ಕೂಡ ಅವ್ರು ಎನಿಥಿಂಗ್, ಡ್ರಾಯಿಂಗ್ ಕೂಡ ಆಗಿರ್ಬೋದು, ಕಾಂಪಿಟೇಷನ್ಸಿಗೆ ಅಂತ ಹೇಳಿ ರಿಸರ್ವ್ ಮಾಡಿಟ್ಕೊಂಡು ಕಲಿಬಾರ್ದು. ಈಗ ನಾನು ಜೂಡೋ ಕಲಿತಿದ್ದೀನಿ, ನನ್ನ ಮಗಳು ಸ್ಟೇಟ್ ಹೋಗಬೇಕು, ನನ್ನ ಮಗ ನ್ಯಾಷನಲ್ ಹೋಗಬೇಕು, ನಾನೀಗ ಸಿಲಂಬಮ್ ಕಲ್ತಿದ್ದೇನೆ, ನಾನು ಆ್ಯಕ್ಚುಲಿ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಅದೊಂದು ಆಸೆ ಇದೆ. ಬಟ್ ಅದು ನನ್ನ ಮುಖ್ಯವಾದ ಉದ್ದೇಶ ಅಲ್ಲ. ನನಗದರಲ್ಲಿರೋ ಹೊಸ ವಿಷಯಗಳನ್ನು ಕಲಿಬೇಕು, ನಿಜವಾದ ಜೀವನದಲ್ಲಿ ನಾನು ಅದನ್ನು ಅಳವಡಿಕೆ ಮಾಡಿಕೊಳ್ಬೇಕು. ಮುಖ್ಯವಾಗಿ ಈಗ ನಿಮಗೆ ರೇಪ್ ಕೇಸಸ್ ಆಗಿರಲಿ ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಅಂಥ ಸಮಯದಲ್ಲಿ ಹುಡುಗಿಯರು ಇದನ್ನು ಮುಖ್ಯವಾಗಿ ಕಲಿಬೇಕು. ಕರಾಟೆ ಆಗಿರ್ಬೋದು, ಜೂಡೋ ಆಗಿರ್ಬೋದು, ಅಥವಾ ಸಿಲಂಬಮ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಯುದ್ಧ ಕಲೆಗಳಾಗಿರ್ಬೋದು. ನಾನು ಇವು ಮಾತ್ರ ಅಂತ ಹೇಳಲ್ಲ, ಇನ್ಯಾವುದೋ ಕಲೆಗಳಾಗಿರ್ಬೋದು, ಅವುಗಳನ್ನು
ಏನು ಮಾಡೋದು, ನಾವು ಕಾಂಪಿಟೇಷನ್ ಅಂತ ಹೇಳಿ ಕಲಿಯೋದೆ ಹೊಸ ವಿಷಯಗಳು, ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಮೊದಲು. ಸೊಸೈಟಿ ಮೇಲೆ ದೂರ ಹಾಕೋದು ಸರಿಯಲ್ಲ ಅಷ್ಟು. ಅವ್ರು ಹಾಗೆ ಮಾಡಿದರು, ಇವ್ರು ಹಾಗೆ ಮಾಡಿದರು, ನಾವು ಎಷ್ಟು ಜಾಗ್ರತೆ ಆಗಿದ್ದೇವೆ, ನಾವು ಹೇಗೆ ನೋಡ್ಕೊಳ್ತಿದ್ದೇವೆ ಅದನ್ನು ನೋಡ್ಕೊಳ್ಬೇಕು. ಮತ್ತು ಇನ್ನೊಂದು ವಿಷಯ ಹೇಳೋದಾಗಿದ್ದರೆ, ಏನೇ ಆಗಿರಲಿ ನೀವು ಇದನ್ನು ಕಲೀರಿ, ಯಾವುದನ್ನೇ ಕಲೀರಿ, ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಯಾವುದೇ ಒಂದು ಹುಡುಗಿ ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು, ಅದರ್ವೈಸ್ ದೇ ವಿಲ್ ಪುಲ್ ಯುವರ್ ಲೆಗ್. ಅದನ್ನು ತುಂಬ ಫೇಸ್ ಮಾಡ್ಕೊಂಡು ಬಂದಿದ್ದೇನೆ ಸಣ್ಣ ವಯಸ್ಸಿಂದ. ಯಾಕಂದರೆ ಅರೌಂಡ್ 18 ಇಯರ್ಸಲ್ಲೇ ನನಗೆ ಈ ಜಾಬಿಗೆ ಹೋಗಬೇಕು ಅಂದರೆ, ಈಗ 18 ಇಯರ್ ಈಸ್ ಅ ಮಿನಿಮಮ್ ಏಜ್, ಲೈಕ್ ಅದರ ನಂತರ ಮಾತ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದು ಅನ್ನೋ ಪರಿಸ್ಥಿತಿಯಲ್ಲೇ 18 ನಂತರನೇ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅದರ ಅನುಭವ ಇದೆ ಈ ಸೊಸೈಟಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಗಾರ್ಗಿ ಎಕ್ಸಾಂಪಲ್ ಕೊಡ್ಬೋದು. ನಮ್ಮ ಗಾರ್ಗಿ ಆಗಿರಲಿ ಅಥವಾ ನಮ್ಮ ಸಿಂಧು ನಾಗರಿಕತೆ ಆಗಿರಲಿ, ವಿಮೆನ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಮಹತ್ವ ಕೊಡ್ತಾರೆ. ಅವರು ಮುಂದೆ ಬರಬೇಕು, ಅವರು ಎಲ್ಲದನ್ನು, ಈಗ ಗಾರ್ಗಿ ಎಲ್ಲ ವಿದ್ಯೆಗಳನ್ನು ಕೂಡ ಕಲ್ತಿದ್ದಾರೆ, ಅದೇ ರೀತಿ ನಾವು ಕೂಡ ಆಗಿರಬೇಕು. ಇಟ್ಸ್ ನಾಟ್ ಸಮಥಿಂಗ್ ಸ್ಪೆಷಲ್. ನೀನು ಓದ್ತಿದ್ಯಾ, ನನ್ನ ಮಗಳು MBBS ಓದ್ತಿದ್ದಾಳೆ, ಓಕೆ, ದಟ್ಸ್ ಅ ಗ್ರೇಟ್ ನ್ಯೂಸ್. ಬಟ್ ಅದ್ರ ಜೊತೆಗೆ ಅವ್ರು ಸಾಫ್ಟ್ ಸ್ಕಿಲ್ ಏನನ್ನು ಕಲ್ತ್ಕೊಂಡಿದ್ದಾರೆ, ಅದರ ಜೊತೆಗೆ ಶಿ ಇಸ್ ಅ ಗ್ರೇಟ್ ಡಾನ್ಸರ್, ನನ್ನ ಮಗಳು ದೊಡ್ಡ ಡಾನ್ಸರ್, ನನ್ನ ಮಗಳು ದೊಡ್ಡ ಮಾರ್ಷಲ್ ಆರ್ಟಿಸ್ಟ್, ನನ್ನ ಮಗಳು ದೊಡ್ಡ ಆ್ಯಕ್ಟರ್, ಇಂಥ ಸಾಫ್ಟ್ ಸ್ಕಿಲ್ಸ್ ಕೂಡ ನಮಗೆ ಗೊತ್ತಿರಬೇಕು. ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಪಾಪ್ಯುಲಾರಿಟಿಗೋಸ್ಕರ ಹೇಳ್ತಿಲ್ಲ, ಬಟ್ ಆ ಸ್ಕಿಲ್ಸನ್ನು ನಾವು ಜೀವನದಲ್ಲೇ ಅಳವಡಿಸ್ಕೊಳ್ಬೇಕು. ಈ ಒಂದು ಸ್ಟೇಜಿಗೆ ಬರಬೇಕಾದ್ರೆ ನೀವು ಹೇಳಿದ್ರಿ, ಬೀಂಗ್ ಅ ಇಂಡಿಪೆಂಡೆಂಟ್ ಗರ್ಲ್, ಒಂದು ಬಹಳಷ್ಟು ಚುಚ್ಚು ಮಾತುಗಳು ಬಂದಿರುತ್ತೆ ನಿಮಗೆ, ಖಂಡಿತವಾಗಿಯೂ ಕೇಳಿಸಿರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಯಾವಾಗ ಇನ್ಸಲ್ಟ್ ಆಗ್ತಿರೋ ಅಥವಾ ನೀವು ಯಾವಾಗ ಏನು ಹೇಳೋದು, ನಿಮ್ಮನ್ನು ಯಾವಾಗ ನೀವು ಡಿಸ್ರೆಸ್ಪೆಕ್ಟ್ ಫೀಲ್ ಆಗಿರ್ಬೋದು, ಇನ್ಸಲ್ಟ್ ಫೀಲ್ ಆಗಿರ್ಬೋದು, ಆವಾಗಲೇ ನಿಮಗೆ ಏನಾದರೂ ಮಾಡಬೇಕನ್ನೋ ಅಂದರೆ ಆ ಉತ್ಸಾಹ ಬರೋದು. ನೀವು ಜೀವನದಲ್ಲಿ ಯಾವಾಗ ನಿಮ್ಮನ್ನು ಇನ್ನೊಬ್ಬರು ತುಳಿಲಿಕ್ಕೆ ನೋಡ್ತಾರೋ ಆವಾಗಲೇ ನೀವು ಮೇಲೆ ಏಳಲಿಕ್ಕೆ ನೋಡ್ತೀರಿ. ಇಲ್ಲಾಂದರೆ ನೀವು ಹೀಗೆ ಹೋಗ್ತಾ ಇದ್ದರೆ ಹಾಗೇ ಹೋಗ್ತಾ ಇರ್ತೀರ. ನಿಮ್ಮನ್ನು ಯಾರಾದರೂ ಪುಲ್ ಮಾಡ್ತಿದ್ರೆ ಮಾತ್ರ ನೀವು ಮೇಲೆ ಬರಬೇಕಂತ ಹೇಳಿ ಟ್ರೈ ಮಾಡ್ತೀರಾ. ಆ ಸಮಯದಲ್ಲಿ ಒಂದು ಹೇಳ್ತೇನೆ, ಈ ಸ್ಕಿಲ್ಸ್ ಆಗಿರ್ಬೋದು ಅವುಗಳು ನನಗೆ ಅಂಥ ಸಮಯದಲ್ಲೇ ಹೆಲ್ಪ್ ಮಾಡಿದೆ. ಖಂಡಿತ ಬೀಯಿಂಗ್ ಅ ಗರ್ಲ್ ಈ ರೀತಿ ಇದನ್ನು ಕಲಿಬೇಕಾದ್ರೆ ಅಟ್ ಪ್ರೆಸೆಂಟ್ ಹೇಳೋದು, ಆ್ಯಕ್ಚುಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವೆಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನೀವು ನೋಡಿರ್ಬೋದು, ರಾಜರಾಜ ಚೋಳನ ಕಾಲದಲ್ಲಿ ಭರತನಾಟ್ಯಂ ಆಗಿರಲಿ ಹುಡುಗಿಯರ ಮೇಲೆ ತಂದರು. ಆ ಕಾಲದಿಂದಲೇ ಈ ಆ್ಯಕ್ಚುಲಿ ಸಿಲಂಬಂ ವಿದ್ಯೆ ಆಗಿರಲಿ ಯಾವುದೇ ಯುದ್ಧ ಕಲೆಗಳನ್ನು ಮೇಲೆ ತರಲಿಕ್ಕೆ ನೋಡಿದರು. ಸೊ ನಾನು ಏನು ಹೇಳೋದಂದರೆ, ಬೀಯಿಂಗ್ ಅ ಗರ್ಲ್ ಇದೆಲ್ಲದನ್ನು ಕೂಡ ಗೊತ್ತಿರಬೇಕು. ನಾರ್ಮಲ್ ಇದು ಹೇಗೆ ನೀವು ಊಟ ಮಾಡ್ತೀರಿ, ತಿಂಡಿ ಮಾಡ್ತೀರಿ, ಮಲಗ್ತೀರಿ, ಲೈಫಲ್ಲಿ ಒಂದು ಪಾರ್ಟ್ ಆಗಿರಬೇಕು ಇವೆಲ್ಲವೂ ಕೂಡ. ವೀಕ್ಷಕರಿಗೆ ಇದು ಕಾಣಿಸ್ತಲ್ವ ಗೊತ್ತಿಲ್ಲ, ಇಲ್ಲಿ ನೋಡಿ ನಮ್ಮ ಕತ್ತಿ ಇದೆ. ನೀವು ಇದನ್ನ ಹಿಡ್ಕೊಂಡ್ರೆ ಬಹುಶಃ ಇದಕ್ಕೊಂದು ಕಳೆ ಇಲ್ಲಿ ಇನ್ನಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎತ್ತು ಕಾಣಿಸುತ್ತೆ. ಇದನ್ನ ಆಕ್ಚುಲಿ ಹೀಗೆಯೂ ಯೂಸ್ ಮಾಡ್ತಾರೆ, ಹೇಗೆ ಹಿಡ್ಕೊಳ್ತಾರೆ. ಅದರ್ವೈಸ್ 2 ಕತ್ತೆ ಹಿಡ್ಕೊಂಡು ಕೂಡ ಮಾಡ್ತಾರೆ. ಇದು ಆ್ಯಕ್ಚುಲಿ ನಿಮಗೆ ಮಾಡಬೇಕಾದ್ರೆ ಗೊತ್ತಾಗ್ತದೆ, ಅಂದರೆ ಭಾಳ ವೆಯ್ಟ್ ಇರುತ್ತೆ ಇದು ಮಾಡಬೇಕಾದ್ರೆ. ನಿಮಗೆ ಫಿಸಿಕಲ್ಲು ಸ್ಟ್ರೆಂತ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಇದು ಶಾರ್ಪ್ ಅಷ್ಟು ಅಂದರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಶಾರ್ಪ್ ಇರೋದಿಲ್ಲ. ಬಟ್ ಆ್ಯಕ್ಚುಲಿ ನಾವು ಇದನ್ನು ಶಾರ್ಪ್ ಮಾಡಿ ನಾವು ಕಾಂಪಿಟೇಷನ್ಸಲ್ಲಿ ಮಾಡಬೇಕಾದ್ರೆ ತುಂಬ ಜಾಗ್ರತೆ ಮಾಡಬೇಕು. ಯೋಚನೆ ಮಾಡಿ ನೋಡಿ, ಆ ಕಾಲದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲ ಆ್ಯಕ್ಚುಲ್ ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕತ್ತಿಗಳೆಲ್ಲ ನಿಯರ್ಲಿ 5-6 kgs ವೆಯ್ಟ್ ಇರುತ್ತೆ. ಅದನ್ನು ಹಿಡ್ಕೊಂಡು ಅವ್ರು ಕುದುರೆ ಮೇಲೆ ನಿಂತ್ಕೊಂಡು ಫೈಟ್ ಮಾಡ್ತಿದ್ದಾರೆ ಅಂದರೆ ಆ್ಯಕ್ಚುಲಿ ಆ ಕಾಲದಲ್ಲಿ ಹುಡುಗಿಯರಿಗೆ ಇದರ ಅವಶ್ಯಕತೆ ಎಷ್ಟಿರ್ಬೋದು, ದೇಶವನ್ನು ಕಾಪಾಡಬೇಕನ್ನೋ ಅವಶ್ಯಕತೆಗಿಂತ ಅವರ ಬಾಡಿಯನ್ನು ಅವರ ಹೇಗೆ ರೆಡಿ ಮಾಡಿ ಇಟ್ಕೊಂಡಿರ್ಬೋದು. ಹೇಳಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಹೇಳ್ತಾರಲ್ಲ, ನೀನು ಹುಡುಗಿ ಅಲ್ವಾ, ನೀನೇನು ಸ್ಟ್ರಾಂಗ್ ಇದ್ದಿ, ಅವನ ಕೈಗೆ ಕೊಡು. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಅದು ಒಂದು ಕಾಣೋ ವಿಷಯನೇ. ಅಣ್ಣ ಇದ್ದರೆ ಹುಡುಗಿ ಅಲ್ವಾ, ಎತ್ಲಿಕ್ಕಾಗಲ್ವಲ್ಲ, ಅಣ್ಣನಿಗೆ ಕೊಡು ಅಂತ ಹೇಳ್ತಾರೆ. ಬಟ್ ಯೋಚನೆ ಮಾಡಿ, ಝಾನ್ಸಿ ರಾಣಿ ಆ ರೀತಿ ಯೋಚನೆ ಮಾಡಿದರೆ ಅವ್ರ ಕೈಯಲ್ಲಿ ಖಡ್ಗ ಇಡ್ತಿತ್ತ ಅಥವಾ ಒಂದು ದೇಶಕ್ಕೆ ರಾಣಿ ಆಗ್ತಿದ್ರು ಅವರು. ಖಂಡಿತವಾಗಿ ಇವಾಗ ನೀವು ಅದೇ ರೀತಿ ನಮ್ಮ ಈ ಯುಗದ ಒಂದು ಝಾನ್ಸಿ ರಾಣಿ ಥರನೇ ಕಾಣ್ತಾ ಇದ್ದೀರಾ. ಆ ಒಂದು ರೋಷ ಆಗಿರ್ಬೋದು, ಆ ಒಂದು ಉದ್ವೇಗ ಆಗಿರ್ಬೋದು
ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನೊಂದು ಕಿವಿ ಮಾತನ್ನ ನೀವು ಕೊಡ್ತೀರಾ? ಈ ಒಂದು ಸಿಲಂಬಂ ಬಗ್ಗೆ ಆಗಿರ್ಬೋದು, ಈ ಒಂದು ಕ್ಲಾಸಸ್ ಅನ್ನ ಹೇಗೆ ಜಾಯಿನ್ ಆಗ್ಬೋದು, ಅಥವಾ ತುಂಬಾ ಜನಕ್ಕೆ ಭಯ ಇರುತ್ತೆ, ತಾಗುತ್ತಾ ಅಥವಾ ಭಯ ಇರುತ್ತೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಯದ ಬಗ್ಗೆ ಹೇಳಿದರೆ, ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೂ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ನಾನೀಗ ಏನು ಹೇಳ್ತಿಲ್ಲ, ನಾನು 6th ಸ್ಟ್ಯಾಂಡರ್ಡಿಂದ ಯಾವುದೇ ಗಾಯ ಪಡೆಯದೆ ಅಥವಾ ಏನೂ ಆಗದೆ ಡೈರೆಕ್ಟಾಗಿ ನ್ಯಾಷನಲ್ಸ್ ಹೋದೆ ಅಂತ. ಖಂಡಿತ ನನಗೆ ಸ್ವಲ್ಪ ಜಾಗ್ರತೆಯಿಂದ ಗುರುಗಳು ಹೇಳಿಕೊಟ್ಟಿರೋದ್ರಿಂದ ಫ್ರ್ಯಾಕ್ಚರ್ಸ್ ಎಲ್ಲ ಕಮ್ಮಿ ಆಗಿದೆ. ಬಟ್ ಟ್ವಿಸ್ಟಿಂಗ್ ಆಗಿರಲಿ ಅಥವಾ ಮಸಲ್ ಕ್ಯಾಚಸ್ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕಂತ ಈಗ ಪೋಷಕರು ಹೆದರಬಾರ್ದು. ಮುಂಚೆ ನೀವೇ ನೋಡ್ಕೊಂಡಿರ್ಬೋದು, ನಾವು ಸಣ್ಣ ವಯಸ್ಸಿರಬೇಕಾದ್ರೆ ಬಿದ್ದು ಎದ್ದು ಆಟ ಆಡೋದೆಲ್ಲ ಜಾಸ್ತಿ. ಈಗಿನ ಮಕ್ಕಳದು ಕಮ್ಮಿ. ಅಟ್ಲೀಸ್ಟ್ ಆ ರೀಸನ್ಗೋಸ್ಕರ ಆದರೂ ಮಕ್ಕಳು ಇಂಥ ವಿದ್ಯೆಗಳನ್ನು ಕಲಿಬೇಕು. ಅವರಿಗೆ ಪೆಟ್ಟು ತಾಗಬೇಕಂತಲ್ಲ, ಬಟ್ ಅವರಿಗೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅವೆಲ್ಲ ಕಾಮನ್ ಅಂತ ಗೊತ್ತಾಗೋದಕ್ಕೆ. ಯಾವಾಗ ನೀವು ಬಿದ್ದರೂ ನಂತರ ಹೇಳ್ತಿರೋ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಇವೆಲ್ಲ ಮಾಡೋದ್ರಿಂದ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಓದಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನೂ ಜಾಸ್ತಿ ಹೇಳಬೇಕಾದ್ರೆ ಓದೋದಕ್ಕಿಂತ ಇನ್ನೊಂದು ಕಲೆ ಹೆಚ್ಚಾಗಿ ಗೊತ್ತಿದೆ ಅನ್ನೋದೇ ದೊಡ್ಡ ಒಂದು ನಮಗೆ ಒಂದು ದೊಡ್ಡ ವಿಷಯ ಅಲ್ವಾ. ಒಂದು ಸಣ್ಣ ಕಿವಿ ಮಾತು ಅಂದರೆ ಪೇರೆಂಟ್ಸಿಗೆ ಕೊಡ್ತೀನಿ ನಾನು ಪರ್ಸ್ನಲಿ ಇಷ್ಟು ಅಂದರೆ ನನ್ನ ಈ ಜರ್ನಿಯಲ್ಲಿ ಬಂದ ಎಕ್ಸ್ಪೀರಿಯೆನ್ಸಲ್ಲಿ ಹುಡುಗಿರಿಗೆ ಒಂದು ಪುಷ್ ಕೊಡಿ. ತಾಯಿ ತಂದೆ ಯಾರೇ ಆಗಿರಲಿ, ಅಣ್ಣ ಆಗಿರ್ಬೋದು, ರಿಸ್ಟ್ರಿಕ್ಟ್ ಮಾಡಬೇಡಿ. ಈ ರೀತಿಯೇ ಇರಬೇಕು, ಇಷ್ಟರಲ್ಲೇ ಮಾಡಬೇಕು, ನೀನು ಹುಡುಗಿ ಸೊ ಇದಕ್ಕಿಂತ ಮುಂದೆ ಹೋಗಬೇಡ, ಕಲ್ತ್ರೆ ಸಾಕು. ನೀನು ಹುಡುಗಿರು ಯೂಶ್ವಲಿ ಓದೋದ್ರಲ್ಲಿ ಮೇಲುಗೈ ಅಂತ ಹೇಳ್ತಾರೆ. ಕಲ್ತ್ರೆ ಸಾಕು, ಇಷ್ಟೇ ಮಾಡಬೇಡ, ಅಷ್ಟು ಮಾಡಬೇಡ, ಅದೆಲ್ಲ ಬೇಡ. ನಾನು ನನ್ನ ಜೀವನದಲ್ಲಿ ನೋಡಿದ ಒಬ್ಬರು ವ್ಯಕ್ತಿ, ನನ್ನ ಗ್ರ್ಯಾಂಡ್ ಮಾಸ್ಟರ್ ಒಬ್ಬರು ಇದ್ದಾರೆ, ಇಸ್ರೇಲ್ ಸರ್ ಅಂತ ಹೇಳಿ, ವಿಶಾಖಪಟ್ಟಣಂ ಅವರು ಆ್ಯಕ್ಚುಲಿ ಅವರು ಕೂಡ ಒಂದು ಪುಷ್ ಕೊಡೋದು ಆಗಲಿ ನನ್ನ ಜೀವನದಲ್ಲಿ ನೋಡಿದ ಒಂದು ಲೈವ್ ಎಕ್ಸಾಂಪಲ್. ಅಂದರೆ ಹುಡುಗಿ ಅಂತ ಡೌನ್ ಮಾಡೋದಿಲ್ಲ, ಅವರು ಮುಂದೆ ಬಾ ಅಂತ ಹೇಳ್ತಾರೆ. ಆ ರೀತಿ ಪೋಷಕರು ಕೂಡ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ, ಮುಂದೆ ಬಾ ಅಂತ ಹೇಳಬೇಕು. ಏನಾದರೂ ಸಾಧಿಸು. ಈ ಯುದ್ಧ ವಿದ್ಯೆ ಅಂತ ಅಲ್ಲ, ಬಟ್ ಫಿಸಿಕಲಿ ಆ್ಯಕ್ಟಿವ್ ಆಗಿರೋ ಯಾವುದಾದ್ರೂ ಒಂದು ಕಲೆಗಳನ್ನು ಕಲ್ತ್ಕೊ ಅಂತ ಹೇಳಬೇಕು. ಕ್ಲಾಸಸ್ ಆಗಲಿ, ಯೋಗ ಆಗಲಿ, ಕರಾಟೆ ಆಗಲಿ, ಜೂಡೋ ಆಗಲಿ ಅಥವಾ ಭರತನಾಟ್ಯಂ ಆಗಲಿ, ಯಾವುದನ್ನಾದರೂ ಮಾಡ್ತಾ ಸೆಲ್ಫ್ ಕಾನ್ಫಿಡೆನ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು ನಾವು. ಓಕೆ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಿಮ್ಮ ಒಂದು ಲೈಫ್ ಜರ್ನಿ ಆಗಿರ್ಬೋದು, ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಹಾಗೆ ಸಿಲಂಬಂ ಹಾಗೆ ಬೇರೆ ಬೇರೆ ವಿದ್ಯೆಗಳ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಒಂದು ಸಾಧನೆ ಹೀಗೆ ಮುಂದುವರಿತಾ ಇರಲಿ, ಇನ್ನಷ್ಟು ಸಾಧನೆಗಳು ನಿಮ್ಮ ಸೈಡಿಂದ ನಾವು ಕೇಳ್ತಾ ಇರಬೇಕು. ಅದಕ್ಕೆ ಬೆಸ್ಟ್ ವಿಶಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಕಲಾ ಸಂಚಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವೆನಿಲ್ಲಾ ಮಣಿಕಂಠ ಅವರಿದ್ರು. ಅವರ ಒಂದು ಜೀವನದ ಜರ್ನಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಕೂಡ ಸಪೋರ್ಟ್ ಮಾಡಬೇಕು ಅಂತ ಅವರು ಹೇಳಿದ್ರು. ಖಂಡಿತವಾಗಿಯೂ ನಾನು ಹೇಳಿದಾಗೆ ಇಂಡಿಪೆಂಡೆಂಟ್ ಗರ್ಲ್ ಆಗಿ ಈ ಒಂದು ಸೊಸೈಟಿಯಲ್ಲಿ, ಅದು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಅಚೀವ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒಂದು ಸಣ್ಣ ವಿಚಾರ ಅದು ಅಲ್ವೇ ಅಲ್ಲ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. Heaven Rose, a household in Mangalore.